to have a supervision. Not only this district, I belong to this district. There are other 5 districts. And the way you are behaving. Madam. No, sir. Sir, 2 days back I had been here. He had no time to talk to me for 5 minutes. The DC. No. 1 minute, sir. Sir, we have gone to many places. We have seen the other places, how they behave. See, this is a meeting which is conducted to our department. Sir, It's okay. you told him to call me when you sat there. But he did not bother to. No. He did not bother to. Is it the respect you give? Ma'am, I have spoken to you when you had come last time. How? Please don't tell me. But you were telling that you were very busy and we are asked to click some photos and make a report. So when the guy was clicking the photo, see, I'm not a celebrity, you're not a celebrity. We have come here on work. And when I'm asked to click a photo with you, you are just, telling the boy just, sir, that is not the thing, sir. I belong to this department. Then they're telling, what does it mean? 1 second. Don't we have respect here? It was not about you. They were saying somebody is outside. Nobody Who was is the outside. outside? Madhu Bangarappa sir told you. Madhu Bangarappa sir told you at the very initial to call us to this stage. It's not okay. I am a very outspoken person. I speak for my rights. I speak for my rights. It's okay, ma'am. Sometimes mistakes happen. Please No, come. sir. I'm tolerating this from Please nothing. come. I have seen other things is how they behave. Okay, bani. Let us hold you here also. We gave utmost preference to the protocol. I've seen that. So, yes, last time ತಾವು ಬಂದಾಗ್ಲೂ ಕೂಡ ತಮ್ಮ ಹತ್ರ Sir, ಮಾತಾಡಿದ್ದೀವಿ. This year. Meeting. ಒಂದೇ ನಿಮಿಷ. It's okay. ಕೊಟ್ಟಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸಿಗಳು ನಮಗೆ ಏನ್ ರಿಪೋರ್ಟ್ ಇದೆ ಕೊಟ್ಟಿದ್ದಾರೆ ನಾವು ಹೋದಾಗ ಯಾರಿಗೆ ಹೋಗಿದೆ ಅಲ್ಲಿ ಅಲ್ಲಾಗ್ಲೇ ನಾನು ಮೊನ್ನೆ ಬಂದಿದ್ದು ರಿಪೋರ್ಟ್ ತಗೊಳ್ಳಿಕ್ಕೆ ಅಂತ ಬಂದಿದ್ದು ನಿಮ್ಗೆ ಏನ್ ಸಮಸ್ಯೆ ಇದೆ ಕೇಳಿ ಅಂತ ನಾನು ಕೇಳಿದ್ರೆ ಬಂದಿದ್ದು ಸಮಸ್ಯೆ ಏನಿತ್ತು? but ನೀವು ಹೇಳಿಲ್ಲ. No question of the argument on this, right? You just, my request is, just put it in the writing and we will give to them. Yes. You take it left, no. ನಾನು ಕೊಟ್ಟಿರೋ ಮಾಹಿತಿಗೆ ನನಗೆಲ್ಲಿದೆ ಆ OTP ಬರುತ್ತಲ್ಲ ಅದೇನಾ ಇಲ್ಲ ಅದೆಲ್ಲ ಏನಿಲ್ಲ ಅಂದ್ರೆ ಏನ್ ಕೊಡಲ್ಲ ಓಕೆ ಹೌ ಡು ಐ ಚೆಕ್ ಬಿಕಾಸ್ ದಿಸ್ ಇಸ್ ಅ ಕ್ವೆಶ್ಚನ್ ವಾಟ್ ದೇ ಆಸ್ಕ್ಡ್ ಐ ಟೋಲ್ಡ್ ದೆಮ್ ಸರ್ ಅದು ಸರ್ ಅದ್ ಮಾತ್ರ ಅದಕ್ಕೆ ಪ್ರೂಫ್ ಸರ್ ಫಸ್ಟ್ ಇನ್ಸ್ಟ್ರಕ್ಷನ್ ಇತ್ತು ಒಂದು ಕಾಪಿ ಅವ್ರಿಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಇತ್ತು ಸರ್ ಫಸ್ಟ್ ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಟ್ರೈನಿಂಗ್ ಹೋದಾಗ ಸೊ ನಂತರದಲ್ಲಿ ಅದು ಅವರದ್ದು ಏನು ಮಾಹಿತಿ ಡಿಸ್ಕ್ಲೋಸ್ ಆಗಬಾರ್ದು ಅನ್ನೋ ಇನ್ಸ್ಟ್ರಕ್ಷನ್ ಬಂದ್ಮೇಲೆ ಅದು ಅಲ್ಲಿಗೆ ನಿಂತಿದೆ ಸರ್ ಜಸ್ಟ್ ಸಬ್ಮಿಟ್ ಆಗೋ ಒಂದು ಪ್ರಿವ್ಯೂ ಬರ್ತದೆ ಸೊ ಅವ್ರು ಇಚ್ಛೆ ಪಟ್ರೆ ಅವರು ಅದನ್ನ ನೋಡ್ಬೋದು ಸರ್ ಏನೆಲ್ಲ ಫೀಡ್ ಆಗಿದೆ ಅಂತ ಅದೇ ಬಿಟ್ರೆ ಅವ್ರಿಗೆ ಏನು ಪ್ರೂಫ್ ಹೋಗ್ಲಿಲ್ಲ ಹೈಕೋರ್ಟ್ ಇದಾಯ್ತಲ್ಲ ಸರ್ ಅದ್ರ ನಂತರ ಇದು ಮಾಡಿದ್ರು ಮುಂದೆ ಏನಾದ್ರು ಆಪ್ಷನ್ಸ್ ಇದ್ರೆ ನಾವು ಆಮೇಲೆ ನೋಡ್ಕೊಳ್ಳಿ ಅಲ್ಲ ಇರೋದು ಈಗ ನೀವ್ ಹೇಳ್ತಾ ಇರ್ತೀರಾ ನೀವ್ ಹೇಳೋದು ನಾನೇನೋ ಹೇಳ್ತಾ ಇರ್ತೀನಿ ಬಟ್ ನೀವು ತಪ್ಪಾಗಿ ರಿಜಿಸ್ಟರ್ ಮಾಡಿದ್ರೆ ನನಗೇನಿದೆ ಅದನ್ನ ಓಕೆ ನೋ ಪ್ರಾಬ್ಲಮ್ ನಾವೇ ಅಪ್ಲೋಡ್ ಮಾಡಬಹುದು ಅಂತ ಇವರಿಗೆ ಇಂಡಿವಿಜುವಲ್ ರೈಟ್ಸ್ ಇಂಡಿವಿಜುವಲ್ ಇದು ಬಟ್ ಪಬ್ಲಿಕ್ಲಿ ದೇ ಕಾಂಟ್ ನಾಳೆ ಆಪ್ಷನ್ಸ್ ಕೊಟ್ಬಿಟ್ರೆ ಶೇರ್ ಮಾಡ್ಬೋದಲ್ಲ ಅಂತ ಹೇಳಿ ಶೇರ್ ಮಾಡಬಾರ್ದು ಅಂತಾನೆ ರೂಲ್ಸ್ ಇದೆ ನೋ ಪ್ರಾಬ್ಲಮ್ ಓಕೆ ನನಗೆ ಇವಾಗ ಐ ಥಿಂಕ್ ನೀವ್ ಹೇಳ್ಬೇಕಾಗುತ್ತೆ ಇದನ್ನ ತುಂಬಾ ಜಾಸ್ತಿ ಇರೋದು ಹೌ ಡು ವಿ ಅಡ್ರೆಸ್ ದಿಸ್ ಇಶ್ಯೂ ಅಂಡ್ ಹೌ ಡು ವಿ ಹೆಲ್ಪ್ Bangalore, Udupi, who have, and even Mysore also, because Mysore ಕೂಡ ದಸರಾ ಇರೋದ್ರಿಂದ ಅಲ್ಲಿಗೂ ಕೂಡ ಎಫೆಕ್ಟ್ ಆಗಿಲ್ಲ ಕನ್ಸಾಲಿಡೇಟೆಡ್ ಆಗಿ ಹೌ ಡು ದೇ ವರ್ಕೌಟ್ ಪ್ರಪೋರ್ಷನೇಟ್ 2000 against 50,000 how do they give proportionate dates ಕೊಡ್ತಾರೆ ಅಂತ ಹೇಳಿ ಕೇಳೋದಕ್ಕೆ because I'm also speak to the concerned officers. ಸರ್ ಎರಡು ರೀತಿ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ NEC ಆದ್ಮೇಲೆ ಮತ್ತೆ ಹೊರಗಿದ್ದ ಮುಂದೆ ದಯಾನಂದ್ ಸರ್ ಹತ್ರ ಮಾತಾಡಿ ಒಂದು ನಮಗೆ ಈ ತರ ಇಶ್ಯೂಸ್ ಇದೆ ಅಂತ ಒಂದು ಲೆಟರ್ ಹಾಕಿ ವಿಲ್ ಟ್ರೈ ಟು ಗಿವ್ ಯು ಸಮ್ ಇನ್ವೆನ್ಷನ್ ಇನ್ಸೈಟ್ ಅಂತ ರೆಡಿ ಮಾಡ್ತಾ ಇದ್ದೀನಿ ಸರ್ ಎರಡನೇದಿರೋದು ವಿ ಹ್ಯಾವ್ ಆಸ್ಕ್ಡ್ ಫಾರ್ ಅಡಿಷನಲ್ ಸೂಪರ್ವೈಸರ್ಸ್ ಅಂತ ಅಂದ್ರೆ ಈಗ ಒಬ್ರು ಸೂಪರ್ವೈಸರ್ ಗೆ ಇವಾಗ 800 ಇಂದ 1500 ಬರ್ತಾ ಇದೆ ಅದನ್ನ ಫಾರ್ ಎಕ್ಸಾಂಪಲ್ ನಾವು 9 ಜನ ಹಾಕಿದ್ರೆ ಒಬ್ಬೊಬ್ಬರಿಗೆ 100 ಇಂದ 200 ರೀತಿ ಬರುತ್ತೆ ಅಂತ ಅದು ನಾವು ಕೇಳಿದ್ದಾರೆ ಬಟ್ ಅಗೇನ್ ಅವರ್ ಪ್ರಾಬ್ಲಮ್ ಇಸ್ ಅಡಿಷನಲ್ ಸೂಪರ್ವೈಸರ್ಸ್ ಹಾಕೋದಕ್ಕೆ ಜನ ಎಲ್ಲಿದ್ದಾರೆ ಅನ್ನೋದು ಇಸ್ ವಾಟ್ ವಿ ಆರ್ ಥಿಂಕಿಂಗ್ ಸರ್ ನಾನು ಒಂದು ಸಜೆಷನ್ ಸರ್ ನೀವು ಆಪ್ಷನಲ್ ಇವರು ಗ್ರಾಜುಯೇಷನ್ ಟೀಚರ್ಸ್ ತಗೊಳಕ್ಕಾಗಲ್ಲ ನಾವು ಕ್ವಾಲಿಫೈಡ್ ಬರಲ್ಲ ಕ್ವಾಲಿಫೈಡ್ ಗ್ರಾಜುಯೇಟ್ಸ್ ಡಿಗ್ರಿ ಕಾಲೇಜಸ್ ಯೂಸಿಂಗ್ ಗೆಸ್ಟಿಂಗ್ ಡಿಗ್ರಿ ಕಾಲೇಜಸ್ ಯೂಸ್ ಮಾಡಿ
ಪ್ರಾಬ್ಲಮ್ ಏನಾಗುತ್ತೆ ಸರ್, ಡಿಗ್ರಿ ಇದೆಲ್ಲ ಒಂದೇ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಮ್ಯಾನ್ ಪವರ್ ಕೊಡೋದು. ಇನ್ನೊಂದು ಕಡೆಗೆ ಫಸ್ಟ್ ಡೇ ಆಲ್ಸೋ ವೆನ್ ನಮಗೆ ಇಂಟರ್ನಲ್ ಪ್ರಾಬ್ಲಮ್ ಹಿಡಿಯೋದು. ಒನ್ ಡಿಪಾರ್ಟ್ಮೆಂಟ್ ವಾಸ್ ಬ್ಲೇಮಿಂಗ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಚ್ ಐ ಡಿಡ್ ಅಲೌ. ಬಿಕಾಸ್ ಏನಾಗ್ತದೆ, ಟೀಚರ್ಸು ಇಂದ ನಾವು ಮಾಡಲ್ಲ, ಏನ್ ಮಾಡ್ತೀರ ನೀವು? ದೇ ಹ್ಯಾವ್ ಎವ್ರಿ ರೈಟ್ ಟು ಸೇ ಸಮಥಿಂಗ್ ಅಲ್ಲ. ಗವರ್ಮೆಂಟ್ ಆರ್ಡರ್ ವಿಲ್ ಯು ಸಸ್ಪೆಂಡ್ ಹೋಲ್ 1,40,000 ಟೀಚರ್ಸ್? ಯು ಕಾಂಟ್. ಅದಕ್ಕೆ ಗುಡ್ ಬುಕ್ಸ್ ಅಲ್ಲಿ ಇರ್ಬೇಕು. ಮಾತೆತ್ತಿದ್ರೆ ಅವ್ರು ಮಾಡೋ ಕೆಲ್ಸಕ್ಕೆ 5 ಸತಿ ಆ್ಯಪ್ ಹಾಳಾಗಿದೆ, ಹಾಳಾಗಿಲ್ಲ, ಏನೋ ಅಪ್ಡೇಟ್ ಏನೋ ಮಾಡ್ತಾ ಇದ್ದಾರೆ. ದೇ ಶುಡ್ ಹ್ಯಾವ್ ಡನ್ ದಿಸ್ 15-20 days ಬಿಫೋರ್ ಓನ್ಲಿ. ದ ಆಫೀಸರ್ಸ್ ಹೂ ಆರ್ ಇನ್ ಚಾರ್ಜ್ ಹೂ ಸಿಟಿಂಗ್ ದರ್. ಅದಕ್ಕೆ ತಟ್ಟೆ ಐ ವಾಸ್ ವೆರಿ ಕೇರ್ಫುಲ್. ನಾನು ಮುಖ್ಯಮಂತ್ರಿಗೆ ಮುಂಚೆ ಬ್ರೀಫ್ ಮಾಡಿದ್ದೆ ನಾನು. ದಿಸ್ ಪಾಯಿಂಟ್ ವಿಲ್ ಕಮ್, ಬಟ್ ಜಸ್ಟ್ ಲಿಸನ್ ಟು ಇಟ್ ಪ್ರಾಪರ್ಲಿ. ದೆನ್ DC ಅವರೆಲ್ಲ ಹೇಳಿದ್ರು, ಇಲ್ಲ ಟೀಚರ್ಸ್ದು ಇನಿಷಿಯಲಿ ವರ್ಕ್ ಮಾಡೋದಕ್ಕೆ ರೆಸಿಸ್ಟೆನ್ಸ್ ಬಿಕಾಸ್ ಹಾಲಿಡೇ ಇದೆಲ್ಲ ಇರ್ತದೆ. ಬಟ್ ದೇ ನ್ಯೂ ದಟ್ ಇಟ್ ಇಸ್ ಆನ್ ಡ್ಯೂಟಿ ಆಫ್ ವಾಟ್ ಎವರ್ ಎಷ್ಟೇ ತೊಂದರೆ ಮಾಡಬೇಕು ಅಂತ ಹೇಳಿದಾಗ ಪಾಪ ಮಾಡಿದ್ದಾರೆ. ಇಲ್ಲ ಇಲ್ಲೂ ಮಾಡಿದ್ದಾರೆ. ಬಟ್ ಎನಿವೆ, ಸೊ ದ ಬೆಸ್ಟ್ ಥಿಂಗ್ ಇಸ್ ನೀವು ಬೇಗ ಕೊಡಿ, ನಾನು ಫಾಲೋ ಮಾಡ್ತೀನಿ. ವಿಲ್ ಗಿವ್ ವಾಟ್ ಎವರ್ ಬೆಸ್ಟ್ ಬ್ಯಾಕಪ್ ಯು ಕ್ಯಾನ್ ಗಿವ್ ಅಂಡ್ ವಿಲ್ ಸಾರ್ಟ್ ಇಟ್ ಔಟ್. ಬಟ್ ಟೀಚರ್ಸ್ ಶುಡ್ ಬಿ ಬ್ಲೇಮ್, ಇದೊಂದು ಹೇಳಬೇಕಾಗ್ತದೆ. ಅಂಡ್ ಡಿಲೇಗೆ ಕಾರಣ ನೀವು ಹೇಳಬೇಕಾಗ್ತದೆ because of technical problems and number internal we were not ready also here, which is a practical problem. So ಅದನ್ನ ಹೇಳಿದ್ರೆ ನೋಡೋಣ. ನಾನು ಇಫ್ ಯು ಸಿ ಕ್ಲೋಸ್ ಸರ್, ತಾವೇನೆ ನಮಗೆ ರೆಸ್ಯೂಮ್ ಮತ್ತೆ ಇದನ್ನೆಲ್ಲ 0.6% ನಮ್ದಾಗಿ. ಸೊ ಇಟ್ಸ್ ಮೋರ್ ದೆನ್ ಅನ್ ಆವರೇಜ್ ಆನ್ ರೆಕಾರ್ಡ್ ನಮ್ಮ ಹತ್ರ ಮಾಡ್ಬೇಕಂದ್ರೆ ಆ್ಯಪ್ ಅಲ್ಲೇನೆ ಮಾಡ್ಬೇಕು ಸರ್. ಅದು ಐ ಥಿಂಕ್ ಮೊನ್ನೆ ಸಂಜೆಯಿಂದ ಕೊಟ್ಟಿದ್ದಾರೆ. ನಾವು ದಟ್ ಈಸ್ ನಾಟ್ ಏಬಲ್, ವಿ ಆರ್ ನಾಟ್ ಏಬಲ್. ನಿನ್ನೆ ಮಂಜುನಾಥ್ ಸರ್, ಒಂದು ತಮ್ಮ ಗಮನಕ್ಕೆ ಸರ್, ನಿನ್ನೆ ನನ್ನ ಮನೇಲಿ ಒಬ್ರು ಲೇಡಿಗೆ ಎನ್ಯೂಮರೇಟರ್ ಬಂದಿದ್ರು. ಶಿ ಹ್ಯಾಡ್ ಕಮ್ ವಿತ್ ಅ ಡಾಟರ್. ಅವರ ಡಾಟರ್ ಇಸ್ MBA ಗ್ರಾಜುಯೇಟ್ ಅಂಡ್ ಶಿ ವಾಸ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್. ಅಮ್ಮಗೆ ಒಂದೇ ಕಡೆ ಅಂತ ದಸರಾ ಏನು ಬಂದಿದ್ರು. ಸೊ ದ ಮದರ್ ಅಂಡ್ ಡಾಟರ್ ಬೋತ್ ಹ್ಯಾಡ್ ಕಮ್ ಟು ಮೈ ಹೋಮ್. ಸೊ ಸಚ್ ಕೈಂಡ್ ಆಫ್ ಸ್ಟೋರೀಸ್ ವಿ ಆಕ್ಚುಲಿ ಹ್ಯಾವ್ ಟು. ನನ್ನ ಮನೆಗೆ ಒಳಗಡೆ ಮಗುವನ್ನ ಕರ್ಕೊಂಡು ಬಂದಿದ್ದಾರೆ. 8th standard ಆಲಿಟಿ ಹೇಳಿದ್ರೆ ನಾವು ಅವ್ರ ಜೊತೆ ಅಟ್ಲೀಸ್ಟ್ ನಾವು ಕಳ್ಸ್ಕೊಡ್ತಾ ಇದ್ವಿ ಹುಡುಗರನ್ನ. ಅಲ್ಲ, ಇದು ಆಪ್ಷನ್ಸ್ ಏನಾದ್ರು ಇದ್ದಿದ್ದೆ ನೋ ಅಲ್ಲ ಅವ್ರಿಗೊಂದು ಎಕ್ಸ್ಪೋಜರ್ ಅಲ್ಲ ಸರ್. ಸರ್, ಒಂದು ಸೂಪರ್ವೈಸರ್ ಲಾಗಿನ್ ಎಲ್ಲೆಲ್ಲ ಆಫ್ಲೈನ್ UHID ಇತ್ತು ಅಲ್ಲೆಲ್ಲನೂ UHID ಆಪ್ಷನ್ ಕ್ರಿಯೇಟ್ ಮಾಡಿ ಹೊಸ UHID ಕ್ರಿಯೇಟ್ ಮಾಡಿದ್ದಾರೆ. ಅದು ಅರೌಂಡ್ ಒಂದು ಪ್ರತಿ ಸೂಪರ್ವೈಸರ್ ಲಾಗಿನ್ ಅಲ್ಲಿ ಅರೌಂಡ್ 500 to 600 ಅಂತಹ ಕೇಸಸ್ ಇದ್ದಾವೆ ಸರ್. ನನ್ನ ಲಾಗಿನ್ ಅಲ್ಲಿ ಅರೌಂಡ್ 400 ಏನೋ ಇದೆ. ಅದಕ್ಕೆ ನಾವು ಪ್ರತಿ ಮನೆಗೂ ಕಾಲ್ ಮಾಡಿ ಅಲ್ಲಿಯ ಮುಖ್ಯಸ್ಥನಿಂದ RR ನಂಬರ್ ತಕೊಂಡು ಲಿಂಕ್ UHID ಮಾಡ್ಬೇಕಾಗಿದೆ ಸರ್. ಆದ್ರಿಂದ ಅದು ಕೂಡ ಒಂದು ತುಂಬಾ TDS ಕೆಲಸ ಅಂತ ಅನಿಸ್ತಾ ಇದೆ. ಏನಿದೆ ಇದು ಆಕ್ಚುಲಿ ಮನೆಗಳು ಇಷ್ಟೇ ಇದೆಯೋ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಮನೆಗಳು ಆಕ್ಚುಲಿ ಕಡಿಮೆ ಇದೆ. ಯಾಕೆ ಇಷ್ಟು ನಂಬರ್ ಜಾಸ್ತಿ ಇದೆ ಅಂದ್ರೆ 2 ಸರಿ UHID ಕ್ರಿಯೇಟ್ ಆಗಿದೆ. ಒಂದು ಮೆಸ್ಕಾಮ್ ನವ್ರು ಕ್ರಿಯೇಟ್ ಮಾಡಿದ್ದು, ಇನ್ನೊಂದು ನಮ್ಮ ಎನ್ಯೂಮರೇಟರ್ಸ್ ಹೋದಾಗ ಅಲ್ಲಿ ಏನು UHID ಸ್ಟಿಕ್ಕರ್ ಇದೆಲ್ಲ ಇರೋದ್ರಿಂದ ಕ್ರಿಯೇಟ್ UHID ಅಂತ ಹೇಳ್ಬಿಟ್ಟು 2ನೇ ಮಾಡಿದ್ರು. ನಾವು ವಿ ಆರ್ ರಿಯಲೈಸಿಂಗ್ ದಟ್ ಒಂದೇ ಮನೆಗೆ 2 ಸರಿ UHID ಕ್ರಿಯೇಟ್ ಆಗಿದೆ. ನಾವು ಇವತ್ತು ಮರ್ಜಿಟ್ ಅವ್ರು ಒಂದು ಡಿಲೀಟ್ ಮಾಡ್ಬೇಕು. ಅದಕ್ಕೆ ಆಪ್ಷನ್ ಏನ್ ಕೊಟ್ಟಿರೋದು, RR ನಂಬರ್ ನ ಮ್ಯಾಚ್ ಮಾಡ್ಕೊಂಡು ಇದು 2 ಅಂತ ಮಾಡಿ ಅಂತ ಹೇಳ್ತಾರೆ. A teacher will not be able to do Right, that. not their duty. Yeah. ಸೊ ಅದಕ್ಕೇನೆ ಒಂದು ಲೆಟಸ್ ಮತ್ತೆ ಎಲ್ಲ ದಯವಿಟ್ಟು ಮನವಿ ಮಾಡ್ತೀನಿ. ಯಾಕಂದ್ರೆ ಇದು ಸರ್ಕಾರದ ಕಮ್ಮಿ. ಯು ಟೇಕನ್ ಟು ಮಚ್ ಆಫ್ ಪ್ರೆಷರ್. ನಿಮ್ದೇ ಮಿಸ್ಟೇಕ್ ಇಲ್ಲದೆ ಇರ್ಬೋದು. ಯಾರೋ ಒಬ್ರು ಮಾಡಿರೋ ಮಿಸ್ಟೇಕ್ ನಾನು ನಿಮ್ಮ ಮೇಲೆ ಹಾಕಕ್ಕೆ ಹೋಗೋದಿಲ್ಲ. ರಿಕ್ವೆಸ್ಟ್ ಆಲ್ ದ ಟೀಚರ್ಸ್ ಇವನ್ ಟುಡೇ ಆಲ್ಸೋ, ನಿಮ್ಗೆ ಆಗ್ತಿರ್ಬಾರ್ದಕ್ಕೆ ನಾನೇ ಬಂದಿದ್ದೆ, ನಾವೇ ಕೇಳಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ಟಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಅಚೀವ್. ಬ್ಯಾಲೆನ್ಸ್ ಎಷ್ಟಿದೆ ನಿಮ್ದು? 1 day ಮಂತ್ಸ್ ಮಾಡ್ಬೋದು, ಮಾಡಿದ್ರೆ ಇನ್ನೊಂದು ಸೊ ಯು ವಿಲ್ ಹ್ಯಾವ್ ನೆಟ್ವರ್ಕ್ ವಿತ್ ಯುವರ್ ಟೀಚರ್ಸ್. ಯಾರು ಕಮ್ಮಿ ಮಾಡಿದ್ದೀರಾ ದಯವಿಟ್ಟು ನೀವು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ನಿನ್ನ ಸರ್ಕಾರ ತೀರ್ಮಾನ ಮಾಡ್ತದೆ. ಪ್ಲೀಸ್ ಟ್ರೈ ಟು ನೋಡಿ ಕಮಿಷನರ್ ಅವರು, ಯಾಕಂದ್ರೆ ನಿಮ್ಮ ಏರಿಯಾದಲ್ಲಿ ಸ್ವಲ್ಪ ಟಫ್ ಬರ್ತದೆ. ರಿಪೋರ್ಟ್ ನಲ್ಲಿ ಅದು ಶೋ ಆಗ್ತಿಲ್ಲ ಸರ್. ಆ ತರಕ್ಕೆ 2 ತರ ಸೊಲ್ಯೂಷನ್ ಕೊಡ್ಬೋದು ಸರ್. ಒಂದು, ರೆಫ್ಯೂಸ್ಡ್ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಎನ್ಯೂಮರೇಟರ್ಸ್ ಗೆ ಕೊಟ್ಟರೆ ಸರ್. ಯಾಕಂದ್ರೆ ಎನ್ಯೂಮರೇಟರ್ಸ್ ಆರ್ ಸ್ಕಿಲ್ ಇನ್ ಫೀಲ್ಡ್ ಸರ್. ಅವ್ರ ರೋಲ್ ಇನ್ನು ಅವ್ರ ಕೆಲಸ ಇನ್ನೂ ಮುಗಿಲ್ಲ. ಅದೊಂದು ಸರ್. ಆಮೇಲೆ ಇನ್ನೊಂದು ಸರ್, ಎನ್ಯೂಮರೇಟರ್ಸ್ ಯಾರು ಲಾಕ್ ಹೋಗ್ಬೇಕು ಸರ್. ವಿ ಡೋ ಅಗ್ರಿ, ಬಟ್ ಹಿಂದೆಡೆಗೆ ಅಲ್ಲಿ ಒಂದು ಲಾಸ್ಟ್ ಆಪ್ಷನ್ ಒಬ್ಬರೇ ಆದ್ರೆ
ಅದರ್ ರೀಸನ್ ಅಂತ ಹಾಕಿ ಒಂದು ಏನಾದ್ರು ಹಾಕಿ ನಾವೇ ಹಾಕುವ ಹಾಗೆ ಕೊಟ್ರೆ ಆಗ್ಬೋದು. GPS ಫೋಟೋ ತೆಗಿಲಿಕ್ಕೆ ಮತ್ತು ಅದರಲ್ಲಿ ನಾವು ರಿಫ್ಯೂಸಲ್ ಮಾಡಿದವರಿಗೆ ಮತ್ತೆ ಒಂದು ಸಂದೇಶ ಓದಿ ಹೇಳಿ ಅವರ ಮೊಬೈಲ್ ನಂಬರ್ ತಗೊಳ್ಬೇಕು ಅಂತ ಇದೆ. ಅದು ಸ್ವಲ್ಪ ಆ ಎರಡು ಆಪ್ಷನ್ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ನಮ್ಗೆ. ಎಲ್ರಿಗೂ ಒಂದು ಅದರ್ ಆಪ್ಷನ್ ಲಾಸ್ಟ್ ಇದ್ದು ಹಾಕ್ಲಿಕ್ಕೆ ಬಿಟ್ಟಿದ್ರೆ ಒಂದು ಮಟ್ಟಿಗೆ ಮಾಡಬಹುದೇನೋ ಅಂತ. ವಿದೌಟ್ GPS ಫೋಟೋಗಳಿಲ್ಲ ಮೊಬೈಲ್ ನಂಬರ್ ಕೇಳಿ ಕೊಡಲ್ಲ ಸರ್. ಬಿಟ್ಟಿರ್ಲಿಲ್ಲ ಕೆಲವರು ಅಂತ ಕೇಸ್ಗಳು. ಇಲ್ಲ, see, I'll tell you, you need for that. Get the details. ಅದಕ್ಕೆಲ್ಲ ಮಾಡಿದ್ರೆ Because ನಾಳೆ ಬಿಡೋದು ಇದೆಲ್ಲ ಇದೆಯಲ್ಲ, it's not allowed. ಮಾಡೋದಿಲ್ಲ ಅಂತ ಹೇಳಿದ್ರೆ ನಾಳೆ ಮಾಡ್ಕೊಂಡು keep. ಆದ್ರೆ ಈಗ ಒಂದು ಅಪಾರ್ಟ್ಮೆಂಟ್ ಇದೆ ಸರ್, ಇಲ್ಲಿ ಹೋಗ್ತಾರೆ, ಅಲ್ಲಿ ಇವ್ರೇನ್ ಬಿಟ್ಟಿಲ್ಲ, ಅಲ್ಲಿ ಇನಿಷಿಯಲಿ ಗೊತ್ತಾಯ್ತು. ಇನ್ನ ಮನೆಯಲ್ಲಿ ನಾಯಿಗಳನ್ನ ಫ್ರೀ ಬಿಟ್ಟಿರ್ತಾರೆ, ಅವ್ರು ಕೇಳ್ತಿರ್ತಾರೆ, ಅವ್ರಲ್ಲಿಂದಾನೆ ಹೋಗಿ ಅಂತ ವಾಪಸ್ ಕಳ್ತಾರೆ. ಸೊ ದೇ ಆರ್ ನಾಟ್ ಇವನ್ ಕಂಪೇರ್ಡ್. ಇನ್ನೊಂದೇನಂದ್ರೆ ಎಷ್ಟೊಂದ್ ಸರಿ ಬೀದಿ ನಾಯಿಗಳು ಕಾಂಪೌಂಡ್ ಅವ್ರಿಗೆ ಅದರ್ ಆಪ್ಷನ್ಸ್ ಕೊಟ್ಟಿದ್ರೆ ಅಂದಾರು ಬರೀತಾ ಇದ್ರು. ನೆಕ್ಸ್ಟ್ ನಮಗೆ ಈ ಆಕ್ಷನ್ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದರ್ ಆಪ್ಷನ್ಸ್ ಇವಾಗ ಕೊಟ್ಟಿದ್ದಾರೆ, ಬಟ್ ಅಲ್ಲ, ಅದರಲ್ಲಿ ಇದಕ್ಕೊಂದು ಆಪ್ಷನ್ ಕೊಟ್ಟಿದೆ, ಎಕ್ಸಿಕ್ಯೂಟಿವ್ ಲೈಫ್. ಈಗ ಓಟ್ ಹಾಕ್ತಲ್ಲ, ನಾಳೆ ಹೋಗ್ಬಿಟ್ಟು ನಾವು ಎಲ್ಲ ಬೇಕು ಬಾಟಲ್ಸ್ ಕ್ಲಿಯರ್ ಮಾಡ್ಬೇಕು, ಅವರೇ ಮಾತಾಡಿ ಇದೆ ಬಿಡಿ. ಅದು ಮಾಡಿದಿಲ್ಲ ಸೋಡಿ ಎಲ್ಲ ಪಾಪ ನೀವೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ರ. ಬೇರೆಯವರು ಎಸ್ಪೆಷಲಿ ನನಗೆ ಬಂಟ್ವಾಳ ಮತ್ತೆ ಕೂಡ ಒಂದು ಬಿಡಿ, ನೀವು ಹ್ಯಾವ್ ಟು ವರ್ಕ್ ಔಟ್ ಬಿಕಾಸ್ ಇಟ್ಸ್ ಇಶ್ಯೂ ವಿಚ್ ಇಸ್ ವರ್ಟಿಕಲ್ ರೆಸಿಡೆನ್ಸ್ ಜಾಸ್ತಿ ಇದ್ದಾಗ ನಿಮಗೆ ಪೀಪಲ್ ಆರ್ ನಾಟ್ ಸ್ಟೇಯಿಂಗ್ ಹಿಯರ್. ದಟ್ಸ್ ದ ಕಲ್ಚರ್ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಉಳ್ಳಾಳ ಅಂಡ್ ಬಂಟ್ವಾಳ ಸ್ವಲ್ಪ ಇದು ಇಂಟರ್ನಲ್ಲಿ ಸ್ವಲ್ಪ ನೋಡಿ ಆಫೀಸರ್ಸ್ ಮಾತಾಡಿ ಟ್ರೈ ಟು ಅಚೀವ್ ಮ್ಯಾಕ್ಸಿಮಮ್ ಇಟ್ ಈಸ್ ಫಾರ್ ದೇರ್ ಬೆನಿಫಿಟ್ ಓನ್ಲಿ. ನಾವು ಇನ್ನೇನಿಲ್ಲ, ಇದು ಒಳ್ಳೆ ಇದು ಬರ್ತದೆ. ನಾಳೆ ಸಾಯಂಕಾಲದವರೆಗೂ ಎಷ್ಟು ಅಚೀವ್ ಮಾಡೋಕ್ಕಾಗುತ್ತೋ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಅದರ್ ಥಿಂಗ್ಸ್ ಲೆಟ್ ದ ಗವರ್ಮೆಂಟ್ ಅಂಡ್ ದ ಆಯೋಗ ಅವ್ರು ತೀರ್ಮಾನ ಮಾಡ್ತಾರೆ. ಆಯೋಗದವರು ತೀರ್ಮಾನ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂ ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು ಒನ್ ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.